ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಯುವಜನ ಸಂಘ ಅಕ್ಷಯ ಬೊಕ್ಕಪಟ್ನ ಮಂಗಳೂರು ಮತ್ತು ರೋಟರಿ ಕ್ಲಬ್ ಮಂಗಳೂರು ದಕ್ಷಿಣ ಹಾಗೂ ಅಶೋಕ್ ನಗರದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಸಹಯೋಗದೊಂದಿಗೆ ಸಾರ್ವಜನಿಕ ಉಚಿತ ಆಯುರ್ವೇದ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದ ಸಮಾರಂಭವು ಬೊಕ್ಕಪಟ್ನದ ಅಕ್ಷಯ ಸಭಾಂಗಣದಲ್ಲಿ ನಡೆಯಿತು. ಸಾರ್ವಜನಿಕ ಉಚಿತ ಆಯುರ್ವೇದ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದ ಸಮಾರಂಭವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರೋಟರಿ ಕ್ಲಬ್ ಮಂಗಳೂರು ದಕ್ಷಿಣದ ಅಧ್ಯಕ್ಷರಾದ ರೊಟೇರಿಯನ್ ಹರ್ಷ ಕರವರು ಮಾತನಾಡಿ, ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಯುವಜನ ಸಂಘ ಅಕ್ಷಯ ಬೊಕ್ಕಪಟ್ನ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದೆ. ಇದೀಗ ಉಚಿತ ಆಯುರ್ವೇದ ಶಿಬಿರವನ್ನು ಆಯೋಜಿಸಿದ್ದು ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಇವರ ಸೇವಾ ವಿವರಗಳನ್ನು ಕೇಳಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಬಗ್ಗೆ ಹೆಮ್ಮೆ ಪಟ್ಕೊಳ್ತೇವೆ. ರೋಟರಿ ಕ್ಲಬ್ ತುಂಬ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರಿಂದ. ಆದರೆ ಇವತ್ತಿನ ದಿನ ಇವರೇ ಸೇವಾ ಕಾರ್ಯಕ್ರಮ ಕೇಳಿದಂತಲ್ಲ, ನನಗೆ ಹೆಮ್ಮೆ ಆಗಿದೆ. ಯಾಕೆಂದರೆ ನಾವು ರೋಟರಿ ದಕ್ಷಿಣದವರು ಇವತ್ತೊಂದು ದೊಡ್ಡ ಸೇವಾ ಸಂಸ್ಥೆಯಲ್ಲಿ ಕೈ ಜೋಡಿಸಿ ಒಂದು ಉತ್ತಮ ಕಾರ್ಯಕ್ಕೆ ಕೈ ಜೋಡಿಸ್ತೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ನಮ್ಮ ಸಂಘಟನೆಯಲ್ಲಿ ಕೂಡ ಅನೇಕ ದಾನಿಗಳಿದ್ದಾರೆ. ಆದರೆ ಇವರು ಈ ಕಾರ್ಯಕ್ರಮವನ್ನು ಎಷ್ಟು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ನನಗೆ ಊಹಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ರೊಟೇರಿಯನ್ ಅಶೋಕ್ ಕುಮಾರ್ ಉಜ್ಜೋಡಿ ಅವರಿದ್ದಾರೆ. ಅವರ ಕಾಲದಲ್ಲಿ ಒಂದು 25ರಿಂದ 30 ಕುಟುಂಬಗಳಿಗೆ ಒಂದು ಹೊಲಿಗೆ ಯಂತ್ರವನ್ನು ಕೊಟ್ಟು ಅವರ ಮುಖದಲ್ಲಿ ಒಂದು ಸಂತೋಷವನ್ನು ತಂದ ರೀತಿಯನ್ನು ನಾನು ಇವತ್ತಿಗೂ ಗಮನಿಸುತ್ತಾ ಇದ್ದೇನೆ. ಅದೇ ರೀತಿ ಕೊರೋನಾ ಕಾಲದಲ್ಲಿ ನಮ್ಮ ನಂದಿನಿ ರಘುಚಂದ್ರ ಅವರು ಈ ನಿರಾಶ್ರಿತರಿಗೆ ನಿರಂತರವಾಗಿ 2 ವರ್ಷ ಆಹಾರವನ್ನು ಪೂರೈಸಿ ಮಹಾ ಕಾರ್ಯವನ್ನು ಮಾಡಿ ನಮ್ಮ ಕ್ಲಬ್ಬಿನ ಅನ್ನಪೂರ್ಣೇಶ್ವರಿ ತರಿಸಿಕೊಂಡಿದ್ದಾರೆ. ಸೊ ಇವರ ಸೇವೆಗೆ ನಾನು ಇವತ್ತಿಗೂ ವಂದಿಸಿಕೊಳ್ತಾ ಇದ್ದೇನೆ. ಅನಂತರ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರವಿರಾವ್ ಅವರು ಮಾತನಾಡಿ, ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಅದಕ್ಕೆ ಪೂರಕವಾದ ಆಹಾರ ಪದ್ಧತಿಗಳನ್ನು ಅನುಸರಿಸುವುದು ಮತ್ತು ಋತುಗಳಿಗೆ ಅನುಸಾರವಾಗಿ ಆಹಾರಗಳನ್ನು ಉಪಯೋಗಿಸುವುದು ಬಹಳ ಉಪಯುಕ್ತ ಎಂದು ಹೇಳಿದರು. ಹಾಗೂ ಯುವಜನ ಸಂಘ ಅಕ್ಷಯ ಬೊಕ್ಕಪಟ್ನ ಮಂಗಳೂರು 55 ವರ್ಷದಿಂದ ಇವರು ಏನು ಕಾರ್ಯ ನಡೆಸಿಕೊಂಡು ಬರ್ತಿದ್ದಾರೆ. ಜನಸೇವೆ ಜನಾರ್ದನ ಸೇವೆ ಇದನ್ನು ಒಂದು ನಿದರ್ಶನವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿಯ ಸುತ್ತಮುತ್ತಲ ಪರಿಸರದ ಶಾಲೆಗಳಲ್ಲಿ ಅವರಿಗೆ ಮಧ್ಯಾಹ್ನ ಬಿಸಿಯೂಟ ಹಾಗೂ ಪರಿಸರದ ಜನಗಳಿಗೆ ಒಂದು ಅನುಕೂಲ ಆಗಬೇಕು ಅಂತ ಹೇಳಿಕೊಂಡು ಏನೆಲ್ಲ ಕಾರ್ಯ ಮಾಡ್ತಿದ್ದಾರೆ. ಇದು ತುಂಬ ಶ್ಲಾಘನೀಯ. ಹಾಗೆ ಅವರನ್ನು ಅಭಿನಂದಿಸುತ್ತೇನೆ. ಅಲ್ಲದೆ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತೊಂದು ಇಲ್ಲಿಯ ಪರಿಸರದ ಜನರಿಗೆ ಒಂದು ಸೇವೆ ನಾವು ಸಲ್ಲಿಸ್ತೇವೆ. ಆರೋಗ್ಯ ಈಗ ರೋಟರಿ ಹರ್ಷ ಅವರು ಹೇಳಿದ್ರು, ಆರೋಗ್ಯ ಸೇವೆಯೇ ಉತ್ತಮ ಸೇವೆ ಅಂತ ಹೇಳಿದ್ರು. ಇದು ತುಂಬ ನೈಜ. ಮೊನ್ನೆ ಸೋಮವಾರದಂದು ನಾವು ಎಲ್ಲ ಮೊದಲಿಂದ ಏನಿತ್ತು ಅಂತ ಹೇಳಿದರೆ ಆರೋಗ್ಯವನ್ನು ಹೇಗೆ ಕಾಪಾಡಬೇಕಂತ ಹೇಳಿ ನಾವು ನಮ್ಮ ಹಿರಿಯರಿಂದ ನಾವು ಕೇಳಿಕೊಂಡು ನಾವು ಅದನ್ನು ಪಾಲನೆ ಮಾಡ್ತಾ ಇದ್ದೇವೆ. ಹಾಲೆ ಮರದ ಕಷಾಯ ಇಲ್ಲಿಯ ದಕ್ಷಿಣ ಕನ್ನಡದವರಿಗೆ ಎಲ್ಲರಿಗೂ ಗೊತ್ತುಂಟು. ಹಾಲೆ ಮರದ ಕಷಾಯ ತಪ್ಪದೇ ಎಲ್ಲರೂ ತಗೊಳ್ತೇವೆ. ಇದೇ ವೇಳೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಅಜಿತ್ ಕಾಮತ್ ಅವರು ಮಾತನಾಡಿ, ನಮ್ಮ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಶಿಬಿರವನ್ನು ಬೊಕ್ಕಪಟ್ನ ಪರಿಸರದಲ್ಲಿ ಹಮ್ಮಿಕೊಂಡಿದ್ದೇವೆ. ಕಳೆದ 20 ವರ್ಷಗಳಿಂದ ಅಶೋಕ್ ನಗರದ ಪ್ರದೇಶದಲ್ಲಿ ಕರ್ನಾಟಕ ಆಯುರ್ವೇದ ಆಸ್ಪತ್ರೆ ಕಾರ್ಯಾಚರಿಸುತ್ತಿದ್ದು ಒಳ ಮತ್ತು ಹೊರರೋಗಿ ವಿಭಾಗಗಳಲ್ಲಿ ಚಿಕಿತ್ಸೆಯನ್ನ ನೀಡುತ್ತಿದ್ದೇವೆ. ಆಯುರ್ವೇದ ಚಿಕಿತ್ಸೆಗಳನ್ನು ನೀಡುತ್ತಿದ್ದು ಎಲ್ಲರೂ ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ನಾವು ಯಾಕೆಂತ ಹೇಳಿದ್ರೆ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್, ಅದೇ ರೀತಿ ಯುವಜನ ಸಂಘ ಅಕ್ಷಯ ಬೊಕ್ಕಪಟ್ನ ಹಾಗೂ ರೋಟರಿ ಕ್ಲಬ್ ಮಂಗಳೂರು ದಕ್ಷಿಣ ಇವರೊಂದು ಒಳ್ಳೆಯ ಒಂದು ಕಾರ್ಯಕ್ಕೆ ಇವತ್ತು ಚಾಲನೆ ನೀಡಿದ್ದಾರೆ. ಯಾಕೆಂತ ಹೇಳಿದರೆ ನಮ್ಮ ಆಯುರ್ವೇದದಲ್ಲಿ ಏನಿದೆ ಅಂತ ಹೇಳಿದರೆ ಆಯುರ್ವೇದದ ಮೂಲ ಉದ್ದೇಶವೇ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾರೆ. ಅಂದರೆ ಸ್ವಸ್ಥ ಇರುವವರ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಒಂದು ಮೂಲ ಉದ್ದೇಶ. ಹಾಗಾಗಿ
ರೋಗಿಗಳನ್ನು ನೋಡುವಂಥದ್ದಲ್ಲ, ಯಾರು ಸ್ವಸ್ಥ ಇದ್ದಾರೋ ಅವರ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು. ಈಗಾಗಲೇ ನಮ್ಮ ಪ್ರಾಂಶುಪಾಲರು ಹೇಳಿದರು, ನಮ್ಮ ಆಯುರ್ವೇದದಲ್ಲಿ ದಿನಚರ್ಯದ ಬಗ್ಗೆ ಹೇಳಿದ್ದಾರೆ. ಅಂದರೆ ಒಂದು ದಿನ ಹೇಗೆ ಜನ ಕಳೆಯಬೇಕು, ಅದೇ ರೀತಿ ಋತುಚರ್ಯ ಅಂದರೆ ಋತುಗಳಿಗೆ ಅನುಸಾರವಾಗಿ ಹೇಗೆ ಮನುಷ್ಯ ತನ್ನ ಜೀವನವನ್ನು ಕಳೆಯಬೇಕು. ಸೊ ಇದು ಎಲ್ಲದರ ಬೆನಿಫಿಟ್ ಅನ್ನು ಅಂದರೆ ಈಗ ಒಂದು ಆಯುರ್ವೇದ ಕ್ಯಾಂಪಿನ ಮೂಲಕ ನಾವೊಂದು ಚಾಲನೆ ನೀಡಿ ಇವತ್ತು ಇಲ್ಲಿ ಬೊಕ್ಕಪಟ್ಟಣ ಪ್ರದೇಶದ ಜನರಿಗೆ ಒಂದು ಇದರ ಸದುಪಯೋಗ ಒಂದು ಸಿಗುವ ಹಾಗೆ. ಅದೇ ರೀತಿ ನಮ್ಮ ಆಸ್ಪತ್ರೆಯ ಒಂದು ಕಿರುಪರಿಚಯವನ್ನು ಈಗಾಗಲೇ ಪ್ರಾಂಶುಪಾಲರು ನೀಡಿದ್ರು. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವೊಂದು ಕಳೆದ ಒಂದು 21 ವರ್ಷದಿಂದ ಅಶೋಕನಗರ ಪ್ರದೇಶದಲ್ಲಿ ಇರುವಂಥ ಒಂದು ಆಯುರ್ವೇದ ಕಾಲೇಜು ಆಸ್ಪತ್ರೆ. ನಮ್ಮ ಆಸ್ಪತ್ರೆಯಲ್ಲಿ ನಿಮಗೆ ಹೊರರೋಗಿ ಒಳರೋಗಿ 2 ವಿಭಾಗಗಳಿದ್ದು, ಅದೇ ರೀತಿ ಪಂಚಕರ್ಮ ಚಿಕಿತ್ಸೆಗಳಿಗೂ ಅವಕಾಶ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಜಗದೀಶ್ ಎಂ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಯೋಗಿ ಸಾಲ್ಯನ್ ಹಾಗೂ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಮತ್ತು ಯುವಜನ ಸಂಘ ಬೊಕ್ಕಪಟ್ಟಣದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಟ್ರಸ್ಟ್ನ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಶೆಟ್ಟಿ ಸ್ವಾಗತಿಸಿದ್ರು. ತಾರನಾಥ್ ಪುತ್ರನ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಸಭಾ ಕಾರ್ಯಕ್ರಮದ ಬಳಿಕ ಸಾರ್ವಜನಿಕ ಉಚಿತ ಆಯುರ್ವೇದ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ನಡೆಯಿತು. ಅನೇಕ ಮಂದಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಮಹೇಶ್, ವಿ4 ನ್ಯೂಸ್, ಮಂಗಳೂರು.